ಉಡುಪಿಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಸಂತೋಷ್ ಪಾಟೀಲ ಅವರು ಡೆತ್ ನೋಟ್ನಲ್ಲಿ ನನ್ನ ಮೇಲೆ ಮಾಡಿರುವಂತಹ ಆರೋಪಗಳೆಲ್ಲವೂ ಸತ್ಯಕ್ಕೆ ದೂರವಾದದ್ದು. ನಾನು ರಾಜೀನಾಮೆ ನೀಡಲ್ಲ, ತನಿಖೆ ನಡೆಯಲಿ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಕಾಮಗಾರಿಗಳಲ್ಲಿ ಈಶ್ವರಪ್ಪ ಶೇಕಡಾ 40 ಕಮಿಷನ್ ಕೇಳಿದ್ದಾರೆ ಎನ್ನುವ ಆರೋಪ ಮಾಡಿರುವ ಸಂತೋಷ್ ಅವರು ಉಡುಪಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭ ಬರೆದು ಇಟ್ಟಿದ್ದಾರೆ ಎನ್ನಲಾದ ಡೆತ್ ನೋಟ್ ಹಾಗೂ ಸಾವಿಗೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ್ರು. ಈ ಸಾವು ಹಾಗೂ ಇದರ ಹಿನ್ನೆಲೆಯ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಎಂದರು. ನಾನು ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜೊತೆ ದೂರವಾಣಿ ಕರೆಯ ಮೂಲಕ ಮಾತನಾಡಿದ್ದೇನೆ, ಇನ್ನು ಮುಖತಃ ಭೇಟಿ ಮಾಡಿ ಮಾತನಾಡಲಿದ್ದೇನೆ. ಈ ವಿಚಾರದ ಬಗ್ಗೆ ನಾನು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಜೊತೆಗೂ ಮಾತನಾಡಿದ್ದೇನೆ, ಚಿಂತಿಸಬೇಡಿ ಎಂದು ನನಗೆ ಹೇಳಿದ್ದಾರೆ ಎಂದರು. ಇನ್ನು ನನ್ನ ವಿರುದ್ಧ ಆರೋಪ ಮಾಡಿದ್ದ ಸಂತೋಷ್ ಬಗ್ಗೆ ನನಗೆ ಪರಿಚಯವೇ ಇಲ್ಲ, 80 ಸಲ ನನ್ನ ಮನೆಗೆ ಬಂದಿದ್ದಾರೆ ಎನ್ನುವುದು ಸುಳ್ಳು. ನಾನು ಒಂದೇ ಒಂದು ಬಾರಿ ಅವರ ಮುಖ ನೋಡಿಲ್ಲ. ಅವರು ದೆಹಲಿಗೆ ಹೋಗಿ ಬಿಜೆಪಿ ವರಿಷ್ಠರಿಗೆ ಪತ್ರ ಕೊಟ್ಟಿದ್ದಾರೆ. ಅವರಿಗೆ ದೆಹಲಿಗೆ ಓಡಾಡಲು ವಿಮಾನಕ್ಕೆ ದುಡ್ಡು ಎಲ್ಲಿಂದ ಬಂತು, ನಿಮಗೆ ಟಿಕೆಟ್ ಯಾರು ಮಾಡಿಕೊಟ್ಟರು ಎಂದು ಪ್ರಶ್ನೆಯನ್ನ ಮಾಡಿದ್ರು. ನಾನು ಕೆಲಸ ಮಾಡಿಬಿಟ್ಟಿದ್ದೀನಿ, ಓದೋದಾಗಿ ಹೇಳ್ಬಿಟ್ಟಿದ್ರು. 80 ಸಾರಿ ಅವ್ರ ಮನೆ ನಾನು ಹೋಗಿದ್ದೆ, ಒಂದೇ ಒಂದು ಮಾಯನೂ ಅವ್ರ ಮುಖನೂ ಕೂಡ ನಾನು ನೋಡಿಲ್ಲ. ದೆಹಲಿ ಹೋಗಿದ್ದಾರೆ, ಅಮಿತ್ ಶಾ ಮನೆಗೆ ಅಮಿತ್ ಶಾ ಪತ್ರ ಕೊಟ್ಟಿದ್ದಾರೆ, ಮೋದಿ ಅವರು ಪತ್ರ ಕೊಟ್ಟಿದ್ದಾರೆ. ನಮ್ಮ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮಂತ್ರಿ ಗಿರಿರಾಜ್ ಸಿಂಗ್ ಅವರ ಕಚೇರಿಗೆ ಪತ್ರ ಕೊಟ್ಟಿದ್ದಾರೆ. 4 ಕೋಟಿ ರೂಪಾಯಿನಷ್ಟು ಕೆಲಸ ಮಾಡಿದ್ದೀನಿ. ಈಶ್ವರಪ್ಪನ ಕಡೆಯವರಿಗೆ ಅವ್ರು ನನ್ನ ಕಮಿಷನ್ ಕೇಳಿದ್ರು, ಹಾಗಾಗಿ ಇನ್ನೂ ಬಿಲ್ ಕೊಟ್ಟಿಲ್ಲ, ನನ್ನ ಹಣ ಪೇಮೆಂಟ್ ಆಗಿಲ್ಲ. ಇಲ್ಲಿಂದ ದೆಹಲಿ ತನಕ ಹೋದ್ರಲ್ಲ, ಯಾರು ಏರ್ ಟಿಕೆಟ್ ಮಾಡ್ಬಿಟ್ಟು ನಾನು ಬಡತನದಲ್ಲಿದ್ದೀನಿ ಮೇಲೆ ಮೇಲೆ ಹೇಳ್ತಿದ್ರು. ಮೊನ್ನೆ ತಿಳ್ಕೊಂಡು ನನಗೆ ದುಡ್ಡು ಕೊಡಿ, ನಾನು ಬಹಳ ಕಷ್ಟ ಆಗುತ್ತೆ. ಸರಿ, ಇವರೇನು ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮಂತ್ರಿಗಳು ಗಿರಿರಾಜ್ ಸಿಂಗ್ ಅವರಿಗೆ ಪತ್ರ ಕೊಟ್ಟಿದ್ರು, ಅವ್ರ ಇಲಾಖೆಯಿಂದ ದೆಹಲಿಯಿಂದ ನಮ್ಮ ಕಚೇರಿಗೆ ಪತ್ರ ಬಂದಿದೆ, ನನಗೆ ಗೊತ್ತಿಲ್ಲ. ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ನಮ್ಮ ಇಲಾಖೆಯ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅತೀಕ್ ಅಹಮದ್ ಅವರಿಗೆ ಕಾನೂನು ಕ್ರಮವನ್ನು ಅವ್ರ ಮೇಲೆ ತಗೊಂಡು ಮಹಾರಾಷ್ಟ್ರ ಮೊಕದ್ದಮೆ ಆಗ್ತದೆ. ಒಂದು ಸಂತೋಷ್ ಪಾಟೀಲ್ ಮೇಲೆ ಮಹಾರಾಷ್ಟ್ರ ಮೊಕದ್ದಮೆ ಆಗಿದೆ. ಎರಡನೇದು ಟಿವಿ 18 ಕನ್ನಡ ಅವ್ರ ಮೇಲೂ ಕೂಡ ಮಹಾರಾಷ್ಟ್ರ ಮೊಕದ್ದಮೆ ಆಗಿದೆ. ಮಹಾರಾಷ್ಟ್ರ ಮೊಕದ್ದಮೆ ಹಾಕಿದಾಗ ಕೋರ್ಟ್ ಅದನ್ನ ಅಡ್ಮಿಟ್ ಮಾಡಿಕೊಂಡು ಆ ಕೇಸು ಅಡ್ಮಿಟ್ ಮಾಡಿಕೊಂಡು ಆ ಇಬ್ಬರಿಗೂ ಕೂಡ ಸಂತೋಷ್ ಪಾಟೀಲ್ ಮತ್ತು ಟಿವಿ 18 ಕನ್ನಡದವರು ಕೂಡ ನೋಟಿಸ್ ಕೊಟ್ಟಿದ್ದಾರೆ. ದೆಹಲಿಗೆ ಪ್ರಧಾನಮಂತ್ರಿಯವರ ಕಚೇರಿಗೆ, ಅಮಿತ್ ಶಾ ಅವರ ಕಚೇರಿಗೆ, ನಮ್ಮ ಇಲಾಖೆ ಕಚೇರಿಗೆ ಹೋಗುವಂತ ವ್ಯಕ್ತಿ ನೋಟಿಸ್ ಕೊಟ್ಟ ತಕ್ಷಣ ಯಾಕೆ ಹೆದರಿದ್ರು ಅನ್ನೋದೇ ನನ್ನ ಅನುಮಾನ. ಹೆದರು ಸೂಸೈಡ್ ಮಾಡ್ಕೊಂಡು ಇರಬಹುದು ನನ್ನ ಅನಿಸಿಕೆ. ಇನ್ನು ನನ್ನ ಪೂರ್ಣ ಕ್ಲಿಯರ್ ಆಗಿಲ್ಲ. ಇರಲಿ, ಈ ರೀತಿ ಕೋರ್ಟ್ ಅಲ್ಲಿ ಈಗ ಅದು ಎಸ್ಟರ್ಡೇ ಒಂದ್ ಕಡೆ ನಮ್ಮ ಇಲಾಖೆಯಿಂದ ಸ್ಪಷ್ಟನೆ ಸಿಕ್ಕಿದೆ, ಇದರಲ್ಲಿ ನೀತಿ ನಿಯಮ ಕಾನೂನು ಏನು ಇಲ್ಲದೆ ಹಣ ಕೊಡಕ್ ಬರಲ್ಲ, ಸ್ಪಷ್ಟತೆ. ಎರಡನೇದು ಡೆತ್ ನೋಟಿಸ್ ಪ್ರಶ್ನೆನೇ ಇಲ್ಲ. ಇದೆರಡೂ ಗೊತ್ತಿದ್ದು ಕೂಡ ನಮಗೆ ಹೇಳ್ತಾರೆ ಬುದ್ಧಿವಾದಿಗಳು. ಅದಕ್ಕೋಸ್ಕರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಇದು ಅಮೂಲಾಗ್ರ ತನಿಖೆ ಆದಾಗ ಮಾತ್ರ ಇದೆಲ್ಲವೂ ಹೊರಗೆ ಬರುತ್ತೆ. ನಾನು ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಕೂಡ ನಾನು ಮಾತಾಡಿದ್ದೀನಿ. ಸಾಧ್ಯವಾದರೆ ನಾಳೆ ಅಥವಾ ನಾಡ್ದು ಅವ್ರನ್ನ ಕಂಡು ಪೂರ್ಣ ವಿವರವನ್ನ ಅವ್ರನ್ನ ಕೊಡಲಿದ್ದೇನೆ. ಇದನ್ನ ಜೊತೆಗೆ ನಮ್ಮ ರಾಜ್ಯದ ಅಧ್ಯಕ್ಷ ನಳಿನ್ ಕುಮಾರ್ ಅವರಿಗೆ ಇವತ್ತು ಬೆಳಿಗ್ಗೆ ಮೈಸೂರಲ್ಲೂ ಕೂಡ ಅದನ್ನೆಲ್ಲ ಸಂಪೂರ್ಣ ದಾಖಲೆಗಳು ಕೂಡ ಕೊಟ್ಬಿಟ್ಟು ಬಂದಿದ್ದೇನೆ. ಇಬ್ಬರು ತುಂಬಾ ಸ್ಪಷ್ಟವಾಗಿದ್ದಾರೆ. ಇಬ್ಬರ ಬಗ್ಗೆ ನಾವು ಗಮನಿಸ್ತೇವೆ, ಏನು
ತಲೆ ಕೆಡಿಸ್ಕೋಬೇಡಿ. ಹೈಕಮಾಂಡ್ ಏನು ಹೇಳಿದ್ರು? ಅವ್ರ ತನಕ ಹೋಗೇ ಇಲ್ಲ. ಕೇಂದ್ರದ ನಾಯಕರು ಯಾರು ನನ್ನ ಹತ್ರ ಮಾತಾಡಿಲ್ಲ. ಯಾವ್ದು ದೂರವಾಣಿ ಕರೆ? ಹಾ? ದೂರವಾಣಿ ಕರೆ ಬಂದಿದೆ. ಯಾವುದು ಇವರು ವರ್ಕೌಟ್ ಇಟ್ಕೊಂಡು ಬಂದಿದ್ದಾರೆ. ಹಾ? ವರ್ಕೌಟ್ ಇಟ್ಕೊಂಡು ಸಂತೋಷ್ ಪಟೇಲ್